ನೋಡಿ, ಫ್ರಾಡ್ ಮಾಡುವಾಗ ಎಲ್ಲವೂ ಫ್ರಾಡ್ ಮಾಡ್ಲಿಕ್ಕೆ ಎಲ್ಲವದಲ್ಲಿ ಒಂದು ಕಡೆ ಸಿಕ್ಕಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಉದಾಹರಣೆ ಇದು. ಇದನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ನಾವು ತಂದೇವೆ. ಈ ಲೆಕ್ಕವೇ ಸಂಪೂರ್ಣ ಸುಳ್ಳು ಲೆಕ್ಕ. ಇವರು ನಯಾ ಪೈಸೆ ಕೊಡ್ಲಿಲ್ಲ. 2014 ಇವತ್ತಿನ ಕ್ಯಾಶ್ ಅಲ್ಲಿ ಕೊಟ್ಟದ್ದು 3 ಚೆಕ್ಕು. ಆಮೇಲೆ ನಾನು ಸೇಲ್ ಡೀಡ್ ಆದ ಮೇಲೆ ಸೇಲ್ ಡೀಡ್ ಆಗುವ ದಿವಸ ಕೊಡ್ತೇನೆ ಅಂತೇಳಿ ಹೇಳಿದ್ದು 1.25 ಕೋಟಿ, ಅದನ್ನೂ ಕೊಡ್ಲಿಲ್ಲ. ಈ ಚೆಕ್ ಬೌನ್ಸ್ ಆಗ್ಲಿಕ್ಕೆ ಮತ್ತೆ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳುವಾಗ ಈ 3 ಚೆಕ್ ಕಳೆದು ಹೋಗಿದೆ ಅಂತ ಹೇಳಿ ಒಂದು 4 ತಿಂಗಳ ಹಿಂದೆ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಕದ್ದು ಹೋಗಿದೆ. ಸಬ್ ರಿಜಿಸ್ಟರ್ ಆಫೀಸ್ ಇಂದ ತೆಗೆದು ನೋಡುವಾಗಲೇ ಗೊತ್ತು ಏನಂತ ಹೇಳಿದ್ರೆ ಎಲ್ಲಾ ಪೇಮೆಂಟ್ ಇವರು ಕ್ಯಾಶ್ ನಲ್ಲಿ ಕೊಟ್ಟ ಹಾಗೆ. ಇಲ್ಲಿ ಚೆಕ್ಕಿನ ವಿಚಾರವೇ ಈ ಸೇಲ್ ಡೀಡ್ ಅಲ್ಲಿ ಬರೆಯುವುದಿಲ್ಲ. ಇಷ್ಟು ಅಮೌಂಟ್ ಕ್ಯಾಶ್ ಅಲ್ಲಿ ಕೊಡಬೇಕಾದ್ರೆ ಹಣ ಎಲ್ಲಿಂದ ಬಂತು ಅಂತ ಹೇಳಿ ಕ್ವಶನ್ ಹಾಕುವಾಗ ನನಗೆ ವ್ಯಾಪಾರದಲ್ಲಿ ಬಂದದ್ದು, ಹೆಂಡತಿಯ ಹೆಸರಿನಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಬಂದದ್ದು, ಮತ್ತೆ ನಾನು ಬೇರೆಯವರಿಂದ ಅನ್ಸೆಕ್ಯೂರ್ಡ್ ಲೋನ್ ಪಡ್ಕೊಂಡೆ ಅಂತ ಹೇಳಿ. ಅನ್ಸೆಕ್ಯೂರ್ಡ್ ಲೋನ್ ಯಾರಿಂದ ಪಡ್ಕೊಂಡದ್ದು, ಎಷ್ಟೆಷ್ಟು ಪಡ್ಕೊಂಡದ್ದು ಅಂತ ಹೇಳಿ ಕೂಡ ನ್ಯಾಯಾಲಯಕ್ಕೆ ತಿಳಿಸುವುದಿಲ್ಲ. ಒಂದು ರೀತಿಯಲ್ಲಿ ಭ್ರಮ ನಿರಸನಾಗಿದ್ದಾರೆ. ಅಂದ್ರೆ ಇವರು ಸುಳ್ಳು ಕೇಸು ನ್ಯಾಯಾಲಯದಲ್ಲಿ ನಿಲ್ಲಿಲ್ಲ ಎಂಬಂತಹ ಒಂದು ನೋವು ಈಗ ಅನುಭವಿಸ್ತಾ ಇದ್ದಾರೆ ಅವರು. ಯಾರು ಸ್ವಾಧೀನದಲ್ಲಿ ಇದ್ದಾನೆ ಅಂತ ಹೇಳುದು ವಿಚಾರ ಅಲ್ಲ. ಅಲ್ಲಿ ಯಾರು ಕಾನೂನಿನ ಪ್ರಕಾರ ಯಾರು ಸ್ವಾಧೀನದಿದ್ದಾನೆ ಅವರ ಪ್ರಕಾರ ಈ ಮೋಸದ ಸೇಲ್ ಡೀಡ್ ನ ಆಧಾರದಲ್ಲಿ ಬ್ಯಾಂಕಿನವರು ನಂಬ್ತಾರೆ ಇವರು ಸ್ವಾಧೀನದಲ್ಲಿ ಇದ್ದಾರೆ, ಇವರ ಹೆಸರಿನಲ್ಲಿ ಜಾಗ ಇದೆ, ಆದ ಕಾರಣ ಸಾಲ ಕೊಡಬಹುದು ಅಂತೇಳಿ ಅವ್ರು ಲೀಗಲ್ ಒಪಿನಿಯನ್ ಪಡ್ಕೊಳ್ತಾರೆ. ಯಾವ ಪ್ಲಸ್ ಇಲ್ಲ. ರಾಜೇಶ್ ಪ್ರಮೋದರ ಹೆಂಡತಿಗೆ ಮೈನಸ್ಸೇ ಆಗುದು. ಏನು ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳುವಂತದ್ದು ಸಂಪೂರ್ಣ ಸುಳ್ಳು. ಇದು ವೈಟ್ ಕಾಲರ್ ಫ್ರಾಡ್ ಅಂತ ಹೇಳ್ತಾರೆ ನೋಡಿ. ಭಾರಿ ಕೆಲಸ ಮಾಡಿದ್ದಾರೆ, ಭಾರಿ ಕೆಲಸ. ಅವ್ರು ಗ್ರಹಿಸಿದ್ರೆ ನಮಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಅದು 2014ರಿಂದ ಇವರು ಕ್ಯಾಶ್ ಕೊಡ್ತಾ ಬರುದು. ಇವರಿಗೆ ಪರಿಚಯ ಆದದ್ದೇ ಈ ಜಾಗದ ವ್ಯವಹಾರದಕ್ಕಿಂತ ಸ್ವಲ್ಪ ಸಮಯ ಮೊದಲು. ನಿಜವಾಗಿಯೂ ನಾನು ಹೇಳ್ತೇನೆ, ಇವರ ಮಂಡ್ಯ ಖರ್ಚು ಭಯಂಕರ ಮಾಡಿದರು ರಾಜೇಶ್ ಪ್ರಭು. ಆದ್ರೆ ಎಲ್ಲಿ ಸಿಕ್ಕಿ ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನೋಡಿ, ಗೋಪಕುಮಾರ್ ಮತ್ತು ಇತರರಿಂದ ಈ ರಾಜೇಶ್ ಕುಮಾರ್ ಹೇಗಾದ್ರೂ ಅವರ ಸ್ಥಿರಾಸ್ತಿಯನ್ನು 8 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಒಳಗೆ ಹಾಕ್ಲಿಕ್ಕೆ ಬೇಕಾಗಿ ಅವರು ಕ್ರಯಚೀಟು 5 ಕ್ರಯಚೀಟುಗಳನ್ನು ಮಾಡ್ತಾರೆ ಅವರ ಹೆಂಡತಿ ಹೆಸರಿನಲ್ಲಿ. ಈ ಕ್ರಯಚೀಟು ಮಾಡುವ ಸಂದರ್ಭದಲ್ಲಿ ಅವರು ಅವರ ಹೆಸರಿಗೆ ಅಲ್ಲದೆ ಅವರ ಹೆಂಡತಿ ಹೆಸರಿಗೆ ಮಾಡುವುದು ಎಂಬುದನ್ನು ಕೂಡ ಈ ಗೋಪಕುಮಾರ್ ಮತ್ತು ಇತರರಿಗೆ ಹೇಳುವುದಿಲ್ಲ. ಇವರ ಈ ರಾಜೇಶ್ ಪ್ರಭು ಅವರ ಮೇಲೆ ಒಂದು ಭರವಸೆ ಮತ್ತು ವಿಶ್ವಾಸ ಬರಲಿಕ್ಕೆ ಬೇಕಾಗಿ ಈ ಜಾಗದ ಮಾರಾಟದ ಮಾತುಕತೆ ಆಗುವ ಸಂದರ್ಭದಲ್ಲಿ ಕೆಲವು ತಿಂಗಳು ಹಿಂದೆ ಅವರು 6.25 ಕೋಟಿ ರೂಪಾಯಿಗೆ 3 ಚೆಕ್ಕುಗಳನ್ನು ಕೊಡ್ತಾರೆ. ಆವಾಗ ಅವ್ರು ಏನು ಹೇಳ್ತಾರೆ, ಚೆಕ್ಕು ಕೊಡುವಾಗ, ನೀವು ಇದಕ್ಕೆ ಯಾವುದೇ ಎಗ್ರಿಮೆಂಟ್ ಬೇಡ, ನಾವು ನೇರವಾಗಿ ಕ್ರಯಚೀಟೆ ಮಾಡುವ, ಈ ಒಂದು ಏನು ಚೆಕ್ ನಾವು ಕೊಡ್ತೇನೆ ಈ ಚೆಕ್ಕೇ ನಿಮಗೆ ಒಂದು ರೀತಿಯ ಭರವಸೆ ಅಂತೇಳಿ ಹೇಳ್ತಾರೆ. ಮತ್ತು ಬಹಳ ಚಂದವಾಗಿ ಅವರ ಹತ್ರ ಬಹಳ ನಯ ವಿನಯದಲ್ಲಿ ಮಾತಾಡ್ತಾರೆ. ಅವರ ತೀರಿ ಹೋದ ಮಗನಿಗೆ ಒಂದು ಸ್ಥಿರಾಸ್ತಿ ಮಾಡಬೇಕು ಅಂತ, ಬಹಳ ಕೃಷಿ ಸ್ಥಿರಾಸ್ತಿ ಮಾಡಬೇಕು ಅಂತೇಳಿ ಒಂದು ಆಸೆ ಇತ್ತು. ಅವನ ಆಸೆಯನ್ನು ಪೂರೈಸಲುಕೋಸ್ಕರ ನಾನು ಈ ಥರ ಒಂದು ಸ್ಥಿರಾಸ್ತಿ, ಕೃಷಿ ಇರುವಂತಹ ಸ್ಥಿರಾಸ್ತಿಯನ್ನು ಕ್ರಯಚೀಟು ಮಾಡಬೇಕು ಅಂತೇಳಿ ಹೇಳಿ ಉದ್ದೇಶಿಸಿದನಾಗಿದ್ದೇನೆ, ಒಂದು ಉದ್ದೇಶ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಹಾಗೂ ಅವರ ಮುಂದೆ ತುಂಬ ಕಣ್ಣೀರಿಡ್ತಾರೆ ಅವರು ಮಗನಿಗಾಗಿ, ಮಗನ
ಒಂದು ಅಗಲುವಿಕೆಯಿಂದ ಬಹಳ ನೊಂದು ಅವರು ಅವನ ಹೆಸರಿನಲ್ಲಿ ಈ ಕೃಷಿ ಭೂಮಿಯನ್ನು ಖರೀದಿ ಮಾಡುವುದು ಎಂಬುದಾಗೆಲ್ಲ ಇವರನ್ನು ಹೇಳಿ ಇವರ ಗೋಪಕುಮಾರ್ ಮತ್ತು ಇತರರ ವಿಶ್ವಾಸವನ್ನು ಗಳಿಸಿಕೊಳ್ತಾರೆ ರಾಜೇಶ್ ಪ್ರಭು. ಹಾಗೆ ಗಳಿಸಿಕೊಂಡು ಈ ಜಾಗಕ್ಕೆ ಸಂಬಂಧಪಟ್ಟು ಒಂದು ದಿವಸ ಕ್ರಯ ಚೀಟ್ ನಾನು ಮಾಡ್ತೇನೆ, ಕ್ರಯ ಚೀಟು ಮಾಡುವ ಸಂದರ್ಭದಲ್ಲಿ ನೀವು ಈ ಚೆಕ್ಕನ್ನು ಬ್ಯಾಂಕಿಗೆ ಹಾಕಿ, ಉಳಿದ ಹಣವನ್ನು ನಾನು ನಿಮಗೆ ರಿಜಿಸ್ಟ್ರೇಷನ್ ಆಗುವ ದಿವಸ ಕೊಡ್ತೇನೆ ಅಂತೇಳಿ ಭರವಸೆ ಕೊಡ್ತಾರೆ. ಹಾಗೆ ಹೇಳಿದವರು ಕ್ರಯ ಚೀಟು ಆಗುವುದಕ್ಕಿಂತ ಸ್ವಲ್ಪ ಸಮಯ ಮೊದಲು ಚೆಕ್ಕನ್ನು ಈಗ ಹಾಕಬೇಡಿ, ಈಗ ಸ್ವಲ್ಪ ಹಣದ ಕೊರತೆ ಇದೆ, ನಾನು ಹೇಗೂ ನಿಮಗೆ ಚೆಕ್ ಕೊಟ್ಟಿದ್ದೇನಲ್ಲ, ಈ ಹಣವನ್ನು ಕ್ರಯ ಚೀಟ್ ಆದ ಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಬ್ಯಾಂಕಿಗೆ ಹಣ ಹಾಕ್ತೇನೆ ಅಂತ ಹೇಳ್ತಾರೆ. ಅದನ್ನು ನಂಬಿ ಇವರು ಈ ಗೋಪಕುಮಾರ್ ಮತ್ತು ಇತರರು ಇವರು ರಾಜೇಶ್ ಪ್ರಭು ನೋಂದಣಿ ಮಾಡಲಿಕ್ಕೆ, ಕ್ರಯ ಚೀಟ ನೋಂದಣಿ ಮಾಡಲಿಕ್ಕೆ ಬೆಳ್ತಂಗಡಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕರೀತಾರೆ. ಈ 5 ಸೇಲ್ ಡೀಡನ್ನ 2 ತಾರೀಕಿನಂದು ರಿಜಿಸ್ಟರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೆಯೇ ವ್ಯವಸ್ಥೆ ಮಾಡಿದವರು ಈ ಸೇಲ್ ಡೀಡ್ನಲ್ಲಿ ಸೇಲ್ ಡೀಡ್ ಮಾಡುವನ್ನ ಮೊದಲು ಅವರು ಒಂದು ಡ್ರಾಫ್ಟ್ ಸೇಲ್ ಡೀಡ್ ಕಾಣಿಸ್ತಾರೆ. ಡ್ರಾಫ್ಟ್ ಸೇಲ್ ಡೀಡ್, ಆ ಡ್ರಾಫ್ಟ್ ಸೇಲ್ ಡೀಡ್ನಲ್ಲಿ ಏನು ಮಾತುಕತೆ ಆಗಿದೆ, ಈ 8 ಕೋಟಿ ಅದೇ ವಿಚಾರ ಬರೀತಾರೆ. ಈ ಹಣ ಕೊಡುವ ವಿಧಾನವನ್ನು ಚೆಕ್ಕಿನ ಅದನ್ನು ಕೂಡ ರೆಫರೆನ್ಸ್ ಮಾಡ್ತಾರೆ. ಈ ಸೇಲ್ ಡೀಡ್ ಅಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಈ ಡ್ರಾಫ್ಟ್ ಸೇಲ್ ಡೀಡ್ ನೋಡಿ ಗೋಪಕುಮಾರ್ ಮತ್ತು ಇತರರು ಈ ಡ್ರಾಫ್ಟ್ ಸೇಲ್ ಡೀಡ್ನಂತೆಯೇ ಅವರು ಮಾಡುವಂತಹ ಸೇಲ್ ಡೀಡ್ ಇರಬಹುದು ಎಂಬ ಒಂದು ಭರವಸೆಗೆ ಬರ್ತಾರೆ. ಯಾಕಂದ್ರೆ ಇವರ ಮೇಲೆ ಅಷ್ಟು ವಿಶ್ವಾಸ ಅವರು ಇಟ್ಟಿದ್ರು. ಅಲ್ಲಿ ರಿಜಿಸ್ಟ್ರೇಷನ್ ಆಗುವ ದಿವಸ ಈ ಸೇಲ್ ಡೀಡ್ಗಳನ್ನ ರಿಜಿಸ್ಟರ್ ಮಾಡುವಂಥದ್ದು ಅಖೇರಿಗಿಡ್ತಾರೆ. ಸಬ್ ರಿಜಿಸ್ಟ್ರಾರ್ ಹತ್ರ ಕೇಳ್ತಾರೆ ಇವರು, ಏನು ನನಗೊಮ್ಮೆ ಓದಬೇಕಲ್ಲ ಅಂತೇಳಿ. ಆವಾಗ ಸಬ್ ರಿಜಿಸ್ಟ್ರಾರ್ ಹೇಳ್ತಾರೆ, ಇಲ್ಲ ಟೈಮ್ ಆಯಿತು, ಓದಲಿಕ್ಕೆಲ್ಲ ಸಮಯ ಇಲ್ಲ, ನಿಮಗೆ ಏನು ಡ್ರಾಫ್ಟ್ ಸೇಲ್ ಡೀಡ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇದರಲ್ಲಿ ಬರೆದಿದೆ ಅಂತೇಳಿ ಇನ್ಚಾರ್ಜ್ ಸಬ್ ರಿಜಿಸ್ಟ್ರಾರ್ ಹೇಳ್ತಾರೆ. ಹಾಗೆ ಇವರಿಗೆ ಓದ್ಲಿಕ್ಕೂ ಅವಕಾಶ ಕೊಡುವುದಿಲ್ಲ. ಇವರ ಸಹಿಯನ್ನು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸಬ್ ರಿಜಿಸ್ಟ್ರಾರ್ ಸಿಬ್ಬಂದಿ ಪಡ್ಕೊಳ್ತಾರೆ. ಆ ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ರಾಜೇಶ್ ಪ್ರಭು ಇಲ್ಲ ಸ್ಥಳದಲ್ಲಿ, ಅವರ ಹೆಂಡತಿಯೂ ಇರುವುದಿಲ್ಲ. ಆದರೆ ಅವರ ತೈನಾತಿಗಳು ಕೆಲವು ಜನ ಇರ್ತಾರೆ. ಇವರು ಗೋಪಕುಮಾರ್ ಕೇಳ್ತಾರೆ, ಯಾಕೆ ಇವತ್ತು ರಾಜೇಶ್ ಪ್ರಭು ಇಲ್ಲ ಅಂತೇಳಿ ಕೇಳುವಾಗ, ಇಲ್ಲ ನಾನು ರಾಜೇಶ್ ಪ್ರಭು ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ನಾನು ಬಂದ್ರೆ ಅಲ್ಲಿಗೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳೆಲ್ಲ ಬರ್ತಾರೆ, ಏಜೆಂಟ್ಸ್ಗಳೆಲ್ಲ ಹಣ ಕೇಳ್ತಾರೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಅದನ್ನೂ ನಂಬಿದ್ರು. ಈ ರಿಜಿಸ್ಟರ್ಡ್ ಆದಂತಹ ಡಾಕ್ಯುಮೆಂಟಿಗೆ ರಾಜೇಶ್ ಪ್ರಭು ಅವರ ಹೆಂಡತಿ ಹೆಸರಲ್ಲಿ ಮಾಡಿದ್ದನ್ನು ಆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಅವರ ಹೆಂಡತಿ ಕೂಡ ಬರುವುದಿಲ್ಲ. ಅವರು ರಿಜಿಸ್ಟ್ರಾರಿಗೆ ಒಂದು ಲೆಟರ್ ಬರೀತಾರೆ, ನನಗೆ ಸ್ವತಃ ತಮ್ಮ ಕಚೇರಿಗೆ ಬಂದು ಈ ದಾಖಲೆಗಳನ್ನು ನೋಂದಾಯಿಸಲಿಕ್ಕೆ ಕಷ್ಟ ಆಗ್ತದೆ, ಆದ ಕಾರಣ ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ ಲೆಟರ್ ಕೊಡ್ತಾರೆ. ಯಾರಿಗೆ? ಈ ಸಬ್ ರಿಜಿಸ್ಟ್ರಾರಿಗೆ. ಈ ಇನ್ಚಾರ್ಜ್ ಸಬ್ ರಿಜಿಸ್ಟ್ರಾರು ಅವರ ಮನೆಗೆ ಹೋಗಿ ರಾಜೇಶ್ ಪ್ರಭು ಹೆಂಡತಿಯ ದಸ್ಕತ್ತು, ಹೆಬ್ಬೆಟ್ಟು ಇತ್ಯಾದಿ ಪಡ್ಕೊಳ್ತಾರೆ. ಪಡ್ಕೊಂಡ ಮೇಲೆ
ರಾಜೇಶ್ ಇದೆಲ್ಲ ವ್ಯವಹಾರ ಆದ ಮೇಲೆ ರಾಜೇಶ್ ಪ್ರಭು ಹೇಳ್ತಾರೆ, ನೋಡಿ ನೀವು ಈಗೇನು ಆಸ್ತಿಯನ್ನು ನಮಗೆ ಸ್ವಾಧೀನ ಕೊಡೋದು ಬೇಡ, ಶೇರ್ ಡೀಡ್ ಆದ ಕೂಡಲೇ ನಮಗೇನು ಅದರಲ್ಲಿ ಟೈಟ್ಲ್ ಬರುವುದಿಲ್ಲ. ಕರ್ನಾಟಕದಲ್ಲಿರುವ ಕಾನೂನು ಪ್ರಕಾರ RTC ಆಗದಿದ್ದರೆ ಅದಕ್ಕೇನು ಬೆಲೆ ಇಲ್ಲ. ಅದನ್ನು RTC ಆಗುವಲ್ಲಿವರೆಗೆ ನೀವು ಜಾಗದ ಸ್ವಾಧೀನದಲ್ಲಿ ಇರಬಹುದು, ಆ ಮನೆ ಅದರಲ್ಲಿರುವ ಮನೆಯಲ್ಲಿ ವಾಸವಾಗಿರಬಹುದು ಅಂತ ಹೇಳ್ತಾರೆ ಅವರು. RTC ಆದ ಮೇಲೆ ನೀವು ಹೊರಗೆ ಹೋಗಿ ಅಂತ. ಈ RTC ಎಲ್ಲ ಮಾಡ್ಲಿಕ್ಕೆ ಸಮಯ ಬೇಕಲ್ಲ, ಅದಕ್ಕೆ ಬೇಕಾಗಿ ಇವರು ಈ ತರ ಒಂದು ಸುಳ್ಳು ಭರವಸೆ ಕೊಡ್ತಾರೆ ಅವ್ರಿಗೆ, ನೀವು ಈಗ ಅಲ್ಲಿ ಇರಿ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ ಜಾಗದ RTC ಆದ್ರೆ ಈ ಕ್ರಯಚೀಟಿಗಳ ಈ ಮೋಸದ ಕ್ರಯಚೀಟಿ ಆಧಾರದಲ್ಲಿ ಬ್ಯಾಂಕ್ ಇಂದ ಲೋನ್ ಮಾಡಬಹುದು ಅಂತ ಹೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಈ ತರ ಅವರನ್ನು ನಂಬಿಸ್ತಾರೆ ಅವರು. ನಮಗೆ ಮಾಹಿತಿ ಬಂದ ಪ್ರಕಾರ ಅವರು ಬ್ಯಾಂಕ್ ಆಫ್ ಬರೋಡದಿಂದ ಜಾಗ ಖರೀದಿ ಮಾಡ್ಲಿಕ್ಕೆ ಅಂತೇಳಿ ಹೇಳಿ ಕೆಲವು ಕೋಟಿ ರೂಪಾಯಿಯನ್ನು ಸಾಲವಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಒಂದು ಮಾಹಿತಿ ಇದೆ. ಇವರು ಏನ್ ಮಾಡ್ತಾರೆ, ಕ್ರಯಚೀಟ್ ಆಯ್ತು, RTC ಆಯ್ತು, ಇವರ ಹೆಸರಿಗೆ ಎಲ್ಲ ಆಯ್ತು, ಲೋನ್ ಎಲ್ಲ ಆಯ್ತು, ಇನ್ನು ಇವರನ್ನು ಹೊರಗೆ ಹಾಕಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ ಅವರು. ಈ 3 ಚೆಕ್ ಇದೆಯಲ್ಲ, ಆ ಚೆಕ್ ಅನ್ನು ಅವರು ಬೌನ್ಸ್ ಮಾಡ್ತಾರೆ, ಇವರು ಹೇಳಿದ ಸಮಯ ಆಯ್ತಲ್ಲ ಅಂತ ಹೇಳಿ, ಸಾರಿ ಪ್ರೆಸೆಂಟ್ ಮಾಡ್ತಾರೆ ಎನ್ಕ್ಯಾಶ್ಮೆಂಟಿಗೆ ಅವರ ಊರಿನ ಬ್ಯಾಂಕಲ್ಲಿ. ಈ ಗೋಪಕುಮಾರ್ ಕೇರಳದಲ್ಲಿ ಅವರ ಬ್ಯಾಂಕಿಗೆ ಇದನ್ನು ಎನ್ಕ್ಯಾಶ್ಮೆಂಟಿಗೆ ಪ್ರೆಸೆಂಟ್ ಮಾಡ್ತಾರೆ. ಪ್ರೆಸೆಂಟ್ ಮಾಡುವಾಗ ಆ ಚೆಕ್ ಬೌನ್ಸ್ ಆಗ್ತದೆ, ರೆಫರ್ ಟು ಡ್ರಾವರ್ ಅಂತ ಹೇಳಿ. ಅಂದ್ರೆ ಯಾರು ಚೆಕ್ ಕೊಟ್ಟಿದ್ದಾರೋ ಈ ವಿಚಾರವರಿಗೆ ಹೇಳಿ ಬೌನ್ಸ್ ಆಗಿದೆ ಅಂತೇಳಿ. ಪೇಮೆಂಟ್ ಮಾಡ್ಲಿಕ್ಕಿಲ್ಲ, ರೆಫರ್ ಟು ಡ್ರಾವರ್ ಅಂದ್ರೆ ಚೆಕ್ ಎನ್ಕ್ಯಾಶ್ಮೆಂಟ್ ಮಾಡಬಾರದು, ಅವರಿಗೆ ಗೊತ್ತಿಲ್ಲದೆ ಚೆಕ್ ಎನ್ಕ್ಯಾಶ್ಮೆಂಟ್ ಮಾಡಬಾರದು ಅಂತ ಹೇಳುವ ರೀತಿಯಲ್ಲಿ ಅವರು ಅಲ್ಲಿಗೆ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ರೈಟಿಂಗ್ನಲ್ಲಿ. ಬ್ಯಾಂಕಿನವರು ಅದೇ ರೀತಿ ಇದು ಬೌನ್ಸ್ ಆಗಿರ್ತದೆ. ಈ ಚೆಕ್ ಬೌನ್ಸ್ ಆದದ್ದನ್ನು ಕೇಳಿ ಇವರಿಗೆ ತುಂಬಾ ಆಶ್ಚರ್ಯ ಆಯ್ತು. ಇವರು ಇಷ್ಟರವರೆಗೆಲ್ಲ ಹೇಳಿದ್ದು ಎಲ್ಲ ಇಷ್ಟು ಚಂದ ಹೇಳಿದ್ದಾರೆ, ಆದರೆ ಚೆಕ್ ಬೌನ್ಸ್ ಆಯ್ತು. ಇವರಿಗೆ ಭಾರಿ ಚಿಂತೆ ಆಯ್ತು. ಚಿಂತೆಯಾಗಿ ಈ ರಾಜೇಶ್ ಪ್ರಭುಗೆ ಫೋನ್ ಮಾಡ್ತಾರೆ ಅವರು, ಇದು ಏನಿದು ಚೆಕ್ ಬೌನ್ಸ್ ಆಗಿದೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಈ ಚೆಕ್ ಬೌನ್ಸ್ ಆಗ್ಲಿಕ್ಕೆ ಮತ್ತೆ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳುವಾಗ ಇವರು ಈ 3 ಚೆಕ್ ಕಳೆದು ಹೋಗಿದೆ ಅಂತ ಹೇಳಿ ಒಂದು 4 ತಿಂಗಳ ಹಿಂದೆ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಕದ್ದು ಹೋಗಿದೆ ಈ ಚೆಕ್ಗಳು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಎಲ್ಲಿಗೆ? ಬ್ಯಾಂಕಿಗೆ. ಆ ಆಧಾರದಲ್ಲಿ ಈಗ ಪೇಮೆಂಟ್ ಮಾಡೋದಿಲ್ಲ ಈ ಚೆಕ್ಕಿಗೆ ಸಂಬಂಧಪಟ್ಟು ಆ ಬ್ಯಾಂಕಿನವರು, ಬ್ಯಾಂಕ್ ಆಫ್ ಬರೋಡದವರು. ಈ ಚೆಕ್ ಬೌನ್ಸ್ ಆದ ಮೇಲೆ ಈ ಚೆಕ್ ಬೌನ್ಸಿನ ಬಗ್ಗೆ ಇವರು ಮಾತಾಡುವಾಗ ರಾಜೇಶ್ ಪ್ರಭು ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾಗಿ ಉತ್ತರ ಕೊಡುವುದಿಲ್ಲ. ಆವಾಗ ಗೊತ್ತಾಯಿತು ಏನಂತ ಹೇಳಿದ್ರೆ, ಇನ್ನು ಇದಕ್ಕೆ ಸಂಬಂಧಪಟ್ಟು ದಾಖಲೆ ತೆಗೆಯುವ ಅಂತೇಳಿ ಹೇಳಿ ಶೇರ್ ಡೀಡಿನ ಸರ್ಟಿಫೈಡ್ ಕಾಪಿಯನ್ನು ತೆಗೆದ್ರು ಇವರು ಗೋಪಕುಮಾರ್. ಎಲ್ಲಿಂದ? ಸಬ್ ರಿಜಿಸ್ಟರ್ ಆಫೀಸಿಂದ. ಸಬ್ ರಿಜಿಸ್ಟರ್ ಆಫೀಸಿಂದ ತೆಗೆದು ನೋಡುವಾಗಲೇ ಗೊತ್ತು ಏನಂತ ಹೇಳಿದ್ರೆ, ಎಲ್ಲ ಪೇಮೆಂಟು ಇವರು ಕೊಟ್ಟದ್ದು 2014ರಿಂದ ಶೇರ್ ಡೀಡ್ ಆಗುವ ತನಕ ಎಲ್ಲ ಕ್ಯಾಶ್ನಲ್ಲಿ ಕೊಟ್ಟ ಹಾಗೆ ತೋರಿಸಿದ್ದಾರೆ. ಇಲ್ಲಿ ಚೆಕ್ಕಿನ ವಿಚಾರವೇ ಈ ಶೇರ್ ಡೀಡ್ನಲ್ಲಿ ಬರೆಯುವುದಿಲ್ಲ. ಆಯ್ತಾ? ಈ 1.25 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದನ್ನು ಕೊಡ್ಲಿಲ್ಲ, ಚೆಕ್ಕು ಬೌನ್ಸ್ ಆಯಿತು, ಅಮೌಂಟ್ ಬರೆದದ್ದೆಲ್ಲ ಕ್ಯಾಶ್ ಅಲ್ಲಿ ಅಂತೇಳಿ ತೋರಿಸ್ತಾರೆ. ಇಷ್ಟು ಅಮೌಂಟು ಕ್ಯಾಶ್ ಅಲ್ಲಿ ಕೊಡಬೇಕಾದ್ರೆ ಹಣ ಎಲ್ಲಿಂದ ಬಂತು ಅಂತ ಹೇಳಿ ಕ್ವಶನ್ ಹಾಕುವಾಗ, ನನಗೆ ವ್ಯಾಪಾರದಲ್ಲಿ ಬಂದದ್ದು, ಹೆಂಡತಿಯ ಹೆಸರಿನಲ್ಲಿರುವ ವ್ಯಾಪಾರದಲ್ಲಿ ಸ್ವಲ್ಪ ಬಂದದ್ದು, ಮತ್ತೆ ನಾನು ಬೇರೆಯವರಿಂದ ಅನ್ಸೆಕ್ಯೂರ್ಡ್ ಲೋನ್ ಪಡ್ಕೊಂಡೆ ಅಂತ ಹೇಳಿ. ಆ ಅನ್ಸೆಕ್ಯೂರ್ಡ್ ಲೋನು ಯಾರಿಂದ ಪಡ್ಕೊಂಡದ್ದು, ಎಷ್ಟೆಷ್ಟು ಪಡ್ಕೊಂಡದ್ದು ಅಂತ ಹೇಳಿ ಕೂಡ ನ್ಯಾಯಾಲಯಕ್ಕೆ ತಿಳಿಸುವುದಿಲ್ಲ.
ಇದನ್ನೆಲ್ಲ ಮನಗಂಡು ಕೋರ್ಟ್ ಒಂದು ಕನ್ಕ್ಲೂಷನ್ಗೆ ಬಂತು. ಈ ಲೆಕ್ಕಾಚಾರದಲ್ಲಿ ಇದನ್ನು ಮಂಗಳೂರಿನ ಒಂದು ಕ್ರಿಶ್ಚಿಯನ್ ಮಹಿಳೆಯೂ ಕೂಡ ಇದೇ ರೀತಿ ಸೇಲ್ ಡೀಡ್ ಮಾಡಿ ಕ್ಯಾಶ್ನಲ್ಲಿ ಪೇಮೆಂಟ್ ಮಾಡಿದ್ದೇನೆ ಅಂತ ಹೇಳಿ ಈ ಸಮಯದಲ್ಲಿ ಏನೇನು ಖರ್ಚೆಲ್ಲ ತೋರಿಸ್ತಾರೆ. ಈ ಕ್ರಿಶ್ಚಿಯನ್ ಲೇಡಿಗೆ ಕೊಟ್ಟ ಹಣವನ್ನು ಈ ಲೆಕ್ಕಾಚಾರ, ಸುಳ್ಳು ಲೆಕ್ಕಾಚಾರ ತೋರಿಸಲಿಕ್ಕೆ ಬಿಟ್ಟು ಹೋಗಿದೆ ಈ ಮನುಷ್ಯನಿಗೆ. ಇದನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ನಾವು ತಂದೇವೆ. ಈ ಲೆಕ್ಕವೇ ಸಂಪೂರ್ಣ ಸುಳ್ಳು ಲೆಕ್ಕ. ಇವರು ನಯಾ ಪೈಸೆ ಕೊಡ್ಲಿಲ್ಲ. 2014 ಇವತ್ತಿನ ಕ್ಯಾಶ್ ಅಲ್ಲಿ ಕೊಟ್ಟದ್ದು 3 ಚೆಕ್ಕು. ಆಮೇಲೆ ನಾನು ಸೇಲ್ ಡೀಡ್ ಆದ ಮೇಲೆ ಸೇಲ್ ಡೀಡ್ ಆಗುವ ದಿವಸ ಕೊಡ್ತೇನೆ ಅಂತೇಳಿ ಹೇಳಿದ್ದು 1.25 ಕೋಟಿ, ಅದನ್ನೂ ಕೊಡ್ಲಿಲ್ಲ. ಆಮೇಲೆ ಕ್ಯಾಶ್ನಲ್ಲಿ ಕೊಟ್ಟದ್ದು ಅಂತ ಹೇಳುದು ಸಂಪೂರ್ಣ ತಪ್ಪು. ಅದಕ್ಕೆ ಯಾವುದೇ ಪೂರಕ ದಾಖಲೆ ಕೊಡ್ಲಿಲ್ಲ ಅವರು. ಯಾರಿಂದ ತೆಗೆದದ್ದು, ಎಷ್ಟು ತೆಗೆದದ್ದು, ಏನು ಬಡ್ಡಿ, ಇದಕ್ಕೆ ಯಾವುದೇ ಡೀಟೇಲ್ಸ್ ಕೊಡ್ಲಿಲ್ಲ. ಅದೇ ರೀತಿ ಆ ಕ್ರಿಶ್ಚಿಯನ್ ಲೇಡಿಗೆ ಕೊಡುವಂತ ಹಣ ಅದು 1 ಕೋಟಿಯಿಂದ ಜಾಸ್ತಿ ಇದೆ. ಅದನ್ನು ಕ್ಯಾಶ್ ಅಲ್ಲಿ ಕೊಟ್ಟದ್ದು ಅಂತ ಹೇಳುವುದನ್ನು ಅದನ್ನು ಕೂಡ ಇದರಲ್ಲಿ ಈ ಅಕೌಂಟೆಂಟ್ ಮಾಡಿದ ಲೆಕ್ಕಾಚಾರದ ಪೇಪರ್ಸ್ಗಳಲ್ಲಿ ಕಾಣುವುದಿಲ್ಲ. ಇದನ್ನೆಲ್ಲ ಮನಗಂಡು ಕೋರ್ಟು ತಡೆಯಾಜ್ಞೆ ಕೊಟ್ಟಿದೆ. ಅವರು ಅಕ್ರಮ ಪ್ರವೇಶ ಮಾಡಬಾರ್ದು, ಅವರು ಅದನ್ನು ಮಾರಬಾರದು, ಅದನ್ನು ಅಡವು ಹಾಕಬಾರದು, ಅಥವಾ 3ನೇ ವ್ಯಕ್ತಿಗಳ ಹಿತಾಸಕ್ತಿಯನ್ನು ಅದರಲ್ಲಿ ಕ್ರಿಯೇಟ್ ಮಾಡಬಾರ್ದು, ಅದರ ಆಧಾರದಲ್ಲಿ ಸಾಲ ಮಾಡಬಾರ್ದು ಅಂತೆಲ್ಲ ಕೋರ್ಟು ತಡೆಯಾಜ್ಞೆ ಕೊಟ್ಟಿದೆ. ಈ ತಡೆಯಾಜ್ಞೆ ಕೊಟ್ಟ ಮೇಲೆ ಈ ರಾಜೇಶ್ ಪ್ರಭು ಮತ್ತು ಅವರ ಹೆಂಡತಿ ಇಬ್ಬರಿಗೂ ಬಹಳ ಈಗ ಒಂದು ರೀತಿಯಲ್ಲಿ ಭ್ರಮನಿರಸನಾಗಿದ್ದಾರೆ. ಅಂದರೆ ಇವರು ಸುಳ್ಳು ಕೇಸು ನ್ಯಾಯಾಲಯದಲ್ಲಿ ನಿಲ್ಲಿಲ್ಲ ಎಂಬಂತಹ ಒಂದು ನೋವು ಈಗ ಅನುಭವಿಸ್ತಾ ಇದ್ದಾರೆ ಅವರು. ಇದರ ಮಧ್ಯದಲ್ಲಿ, ವ್ಯಾಜ್ಯ ಇರುವ ಮಧ್ಯದಲ್ಲಿ ಹಲವು ಸಲ ಈ ರಾಜೇಶ್ ಪ್ರಭು ನನಗೆ ನನ್ನ ಕಕ್ಷಿಗಾರರು ಹೇಳಿದಂತೆ ಗೂಂಡಗಳನ್ನೆಲ್ಲ ನೇಮಕ ಮಾಡಿ ಅವರನ್ನು ಬಲಾತ್ಕಾರವಾಗಿ ಮನೆಯಿಂದ ಹೊರಗೆ ಹಾಕಿ ಆಸ್ತಿ ಸ್ವಾಧೀನಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಸುಮಾರು ಸಲ ಪ್ರಯತ್ನ ಮಾಡಿದ್ದರಂತೆ. ಅಂತ ಎಲ್ಲ ಕುಕೃತ್ಯಕ್ಕೆ ಈಗ ತಡೆಯಾಜ್ಞೆ ಬಂದ ಕಾರಣ ಈಗ ಯಾವುದೇ ಒಂದು ರೀತಿಯಲ್ಲಿ ಅಕ್ರಮ ಪ್ರವೇಶ ಮಾಡಲಿಕ್ಕಾಗಲಿ, ನಮ್ಮ ಕಕ್ಷಿಗಾರರಿಗೆ ಏನು ತೊಂದರೆ ಮಾಡುವುದಕ್ಕಾಗಿ ಹೋಗ್ತಾ ಇಲ್ಲ. ಇದು ಪರಿಸ್ಥಿತಿ. ಈಗ ಗೋಪಕುಮಾರ್ ಮತ್ತು ಇತರರ, ಅವರ ತಮ್ಮ, ಅವರ ಹೆಂಡತಿ, ಅವರ ತಮ್ಮನ ಹೆಂಡತಿ ಅವರ ಹೆಸರಿನಲ್ಲಿ, ಅವರ ಸ್ವಾಧೀನದಲ್ಲಿಯೇ ಇದೆ. ನೋಡಿ, ರೆಕಾರ್ಡ್ ಅವರ ಹೆಸರಲ್ಲಿದೆ, RTC ಅವರ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ, ಸೇಲ್ ಡೀಡ್ ಅವರ ಹೆಸರಿನಲ್ಲಿದೆ. ಇದು ಬ್ಯಾಂಕ್ಗಳಿಗೆ ಗೊತ್ತಿರುವುದಿಲ್ಲ ಇದು ಮೋಸದ್ದು ಅಂತ ಹೇಳಿ. ಬ್ಯಾಂಕ್ ಇದನ್ನು ನೋಡ್ತದೆ, ಎನ್ಕಂಬರೆನ್ಸ್ ನೋಡ್ತದೆ, ಋಣಪತ್ರ ನೋಡ್ತದೆ, ಅದರ ಆಧಾರದಲ್ಲಿ ಒಂದು ಕೊಡುದು. ಯಾರು ಸ್ವಾಧೀನದಲ್ಲಿ ಇದ್ದಾನೆ ಅಂತ ಹೇಳುದು ವಿಚಾರ ಅಲ್ಲ ಅಲ್ಲಿ. ಯಾರು ಕಾನೂನಿನ ಪ್ರಕಾರ ಯಾರು ಸ್ವಾಧೀನ ಇದ್ದಾನೆ ಅವರ ಪ್ರಕಾರ ಈ ಮೋಸದ ಸೇಲ್ ಡೀಡ್ ನ ಆಧಾರದಲ್ಲಿ ಬ್ಯಾಂಕಿನವರು ನಂಬ್ತಾರೆ ಇವರು ಸ್ವಾಧೀನದಲ್ಲಿ ಇದ್ದಾರೆ, ಇವರ ಹೆಸರಿನಲ್ಲಿ ಜಾಗ ಇದೆ, ಆದ ಕಾರಣ ಸಾಲ ಕೊಡಬಹುದು ಅಂತೇಳಿ ಅವರು ಲೀಗಲ್ ಒಪಿನಿಯನ್ ಪಡ್ಕೊಳ್ತಾರೆ. ಯಾವ ಪ್ಲಸ್ ಇಲ್ಲ. ರಾಜೇಶ್ ಪ್ರಭು ಅವರ ಹೆಂಡತಿಗೆ ಮೈನಸ್ಸೇ ಆಗುದು. ದರ್ ಇಸ್ ನೋ ಸ್ಕೋಪ್ ಫಾರ್ ಪ್ಲಸ್ ವಾಟ್ಸೋ ಎವರ್. ಯಾವುದೇ ಅವರಿಗೆ ಪ್ಲಸ್ ಆಗುವ ಚಾನ್ಸೇ ಈ ಕೇಸಿನಲ್ಲಿಲ್ಲ. ಇದು ಹಸಿ ಸುಳ್ಳು ಸೇಲ್ ಡೀಡ್. ಅದರ ಆಧಾರದಲ್ಲಿ ಆ ಸುಳ್ಳು ಸೇಲ್ ಡೀಡ್ನಲ್ಲಿಯೇ ಮಾಡಿಕೊಂಡಂತಹ RTCಗಳು ಏನು ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದು ಸಂಪೂರ್ಣ ಸುಳ್ಳು. ಗೊತ್ತಾಯ್ತಾ? ಅವರಿಗೆ ಹೇಗೆ ಕೈ ಮೇಲಾಗುವುದು? ಅಧಿಕಾರಿ ವರ್ಗ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಅಧಿಕಾರಿ ವರ್ಗ ಕೆಲಸ ಮಾಡ್ಲಿಕ್ಕಾಗ? ನ್ಯಾಯಾಲಯ ಸುಪ್ರೀಂ ಅಲ್ವ? ನ್ಯಾಯಾಲಯ ಏನು ಹೇಳಿದೆ? ಗೋಪಕುಮಾರ್ ಮತ್ತು ಇತರ ವಾದಿಗಳು ಈ ಕೇಸಿನಲ್ಲಿ ಸ್ವಾಧೀನದಲ್ಲಿದ್ದಾರೆ, ಅವರ ಸ್ವಾಧೀನಕ್ಕೆ ತೊಂದರೆ ಕೊಡಬಾರದು ಅಂತೇಳಿ ನ್ಯಾಯಾಲಯ ಆದೇಶ ಕೊಟ್ಟಿದ ಇಲ್ವೋ? ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಭಾಗಿಯಾಗಿದ್ದಾರೆ. ಅವರನ್ನು ಈ ವ್ಯಾಜ್ಯದಲ್ಲಿ ನಾನು 3ನೇ ಪ್ರತಿವಾದಿಯನ್ನಾಗಿ ತೋರಿಸಿದ್ದೇನೆ. ಸಬ್ ರಿಜಿಸ್ಟ್ರಾರ್ ಕೂಡ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ ಇನ್ಚಾರ್ಜ್ ಆಗ ಇದ್ದ ಸಬ್ ರಿಜಿಸ್ಟ್ರಾರು ಇದರಲ್ಲಿ ಸಂಪೂರ್ಣ ರಾಜೇಶ್ ಪ್ರಭು ಮತ್ತು ಅವರ ಹೆಂಡತಿಯೊಂದಿಗೆ ಶಾಮೀಲಾಗಿದ್ದಾರೆ ಅಂತಲೇ ಬರೆದಿದ್ದೇನೆ.
ಈಗ ಡ್ರಾಫ್ಟ್ ಸೇಲ್ಡ್ ಡೀಡ್ ಒಂದು, ಬರೆಯುವುದು ಇನ್ನೊಂದು. ಇಂತಹ ಮೋಸ ಮಾಡಿದ್ದಾರೆ. ಅರ್ಥ ಮಾಡಿ, ಒಬ್ಬರನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 6.25 ಕೋಟಿ ರೂಪಾಯಿಯನ್ನು ಕೊಟ್ಟು, ಅಂದ್ರೆ ಕೋಟಿ ರೂಪಾಯಿ ಚೆಕ್ ಅನ್ನು ಕೊಟ್ಟು. ಅವಾಗ ಇವರು ಬಹಳ ಒಬ್ಬ ಒಂದು ಸಂಭಾವಿತ ವ್ಯಕ್ತಿ ಅಂತ ಆಗ್ತದಲ್ಲ. ಇದು ವೈಟ್ ಕಾಲರ್ ಫ್ರಾಡ್ ಅಂತ ಹೇಳ್ತಾರೆ ನೋಡಿ. ಭಾರಿ 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 ಕೆಲಸ ಮಾಡಿದ್ದಾರೆ, ಭಾರಿ ಕೆಲಸ. ಅವ್ರು ಗ್ರಹಿಸಿದ್ರೆ ನಮಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅದಕ್ಕೆ. ನಾನು ಏನು ವಾದ ಮಾಡಿದ್ದೇನಕ್ಕೆ ಸಪೋರ್ಟ್ ಆಗಿ ರಾಜೇಶ್ ಪ್ರಭು ಅಂತ ಅವ್ರ ಹೆಂಡತಿ ವಾದ ಮಾಡಿದ್ರು. ಒಮ್ಮೆ ಸೇಲ್ ಡೀಡ್ ನಮ್ಮ ಸ್ವಾಧೀನ, ಸೇಲ್ ಡೀಡ್ ನಮ್ಮ ಹೆಸರಿಗೆ ಆಗಿದೆ ಅಂತೇಳಿ ಆದ್ರೆ ಜಾಗ ನಮ್ಮ ಸ್ವಾಧೀನ ಇದೆ ಅಂತ ಅರ್ಥ. RTC ಆಗಿದೆ ಅಂತ ಹೇಳಿದ್ರೆ ಜಾಗ ನಮ್ಮ ಸ್ವಾಧೀನದ ಅರ್ಥ. ಅವ್ರು ಏನಿದ್ರು ಹಣ ಬರಲಿಲ್ಲ ಆದ್ರೆ ಹಣಕ್ಕೆ ಬೇಕಾಗಿ ವ್ಯಾಜ್ಯ ಮಾಡಬೇಕು ಅಂತ ವಾದ ಮಂಡನೆ ಮಾಡಿದ್ರು. ಆ ವಾದವನ್ನು ನ್ಯಾಯಾಲಯ ಸ್ವೀಕರಿಸಲಿಲ್ಲ. ಯಾಕಂದ್ರೆ ಇಷ್ಟು ವಿಷಯವನ್ನು ನ್ಯಾಯಾಲಯಕ್ಕೆ ನಾನು ಮನದಟ್ಟು ಮಾಡಿದ್ದೆ. ಇದರಲ್ಲಿ ಯಾವ ರೀತಿಯಲ್ಲಿ ಎಂತಹ ಒಂದು ನಾಜೂಕಿನ ಫ್ರಾಡ್ ಇದು. ಇವರು ಪಾಪ ಬಲಿಪಶುಗಳಾದ್ರು. ಜಾಗ ಸ್ವಾಧೀನದಲ್ಲಿದ್ದ ಕಾರಣ ಇವರು ಬಚಾವು. ಇಲ್ಲದಿದ್ದರೆ ಇವತ್ತು ಜಾಗವೂ ಇಲ್ಲ, ಹಣವೂ ಇಲ್ಲ, ಗತಿಗೋತ್ರ ಇಲ್ಲ ಅಂತ ಆಗ್ತಿತ್ತು ಗೋಪಕುಮಾರ್ ಮತ್ತು ಇತರರು. ಅಂತಹ ಪರಿಸ್ಥಿತಿ ಬರುತ್ತಿತ್ತು ಅವರಿಗೆ. ಗೊತ್ತುಂಟ ಮುಂದೇನಾಗುದು? ಮುಂದೆ ಈ ಕೇಸಿನಲ್ಲಿ ಗೋಪಕುಮಾರ್ ಮತ್ತು ಇತರರು ಜಯ ಆಗುವುದಲ್ಲಿ ಅನುಮಾನವೇ ಬೇಡ ನಿಮಗೆ. ಅದಕ್ಕೆ ಅನುಮಾನವೇ ಬೇಡ, ಅಷ್ಟು ಸ್ಟ್ರಾಂಗ್ ಕೇಸ್ ಅದು. ಆಮೇಲೆ ನಾವು ಸ್ವಾತಂತ್ರ್ಯ ಇದ್ದೇವೆ ಅಂತ ಅವರೇ ಒಪ್ತಾರೆ. ಕೇವೆಟ್ ಹಾಕಿದ್ದು ಅದೇ ಜಾಗದ ಅಡ್ರೆಸ್ಸಿಗೆ. ಅವರು ಕೇವೆಟ್ ಏನು ಹಾಕಿದ್ದಾರೆ ಅದೇ ಜಾಗದ ಅಡ್ರೆಸ್ಸಿಗೆ ಹಾಕಿದ್ದಾರೆ ಅವರು. ನೋಡಿ, ಫ್ರಾಡ್ ಮಾಡುವಾಗ ಎಲ್ಲವೂ ಫ್ರಾಡ್ ಮಾಡ್ಲಿಕ್ಕೆ ಎಲ್ಲವದಲ್ಲಿ ಒಂದು ಕಡೆ ಸಿಕ್ಕಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಉದಾಹರಣೆ ಇದು. ಆ ಕೇವೆಟ್ ಅಲ್ಲಿ ಅಡ್ರೆಸ್ ಕೊಟ್ಟದ್ದೇ ಈ ಇವ್ರದ್ದೆಲ್ಲ ಇದೇ ಸ್ಥಳಕ್ಕೆ, ಈ ವ್ಯಾಜ್ಯದ ಸ್ಥಳಕ್ಕೆ. ಊಹನಾತ್ಮಕ ಅಕೌಂಟ್ ಮಾಡುದು ಒಳ್ಳೆ. ಅದು ಹೇಗೆಂದು ಅಕೌಂಟ್ ಅಂತ ನೀವು ಕೇಳಬೇಕು. ಊಹನಾತ್ಮಕ ಇದು ಮ್ಯಾಚ್ ಆಗುದಿಲ್ಲಲ್ಲ, ಆವಾಗ ಊಹನಾತ್ಮಕ ಅಲ್ವಾ? ಹೌದು, ಅಂತ ಚಾಕಚಕ್ಯತೆ ಅಕೌಂಟೆಂಟ್ ಆಗಿರ್ಬೇಕು ಅವರು. ಅನ್ಸೆಕ್ಯೂರ್ಡ್ ಲೋನು, ಇಷ್ಟು ಕ್ಯಾಶು, ಎಲ್ಲ ಕ್ಯಾಶೇ, ಒಂದು ಚೆಕ್ಕಲ್ಲಿಲ್ಲ ಯಾರಾದ್ರು. ಅದು 2014ರಿಂದ ಇವರು ಕ್ಯಾಶ್ ಕೊಡ್ತಾ ಬರುದು. ಇವರಿಗೆ ಪರಿಚಯ ಆದದ್ದೇ ಈ ಜಾಗದ ವ್ಯವಹಾರದಕ್ಕಿಂತ ಒಂದು ಸ್ವಲ್ಪ ಸಮಯ ಮೊದಲು. 2014ರಲ್ಲಿ ರಾಜೇಶ್ ಪ್ರಭು ಯಾರು, ಗೋಪಕುಮಾರ್ ಯಾರು ಅಂತ ಅವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಪರಿಚಯವೇ ಇಲ್ಲ. ಮತ್ತೆ 2014 ಆಯ್ತು. ಈ 2014ರಲ್ಲಿ ದುಡ್ಡು ಕೊಟ್ರಲ್ಲ ಇವರು, 2023ರವರೆಗೆ ಒಂದೇ ಒಂದು ರಶೀದಿ ಇಲ್ಲ ಮಾರ್ರೆ ಕೊಟ್ಟ ದುಡ್ಡಿಗೆ. ಈಗ ನೀವು ನನಗೆ ದುಡ್ಡು ಕೊಟ್ರೆ ನನ್ನಿಂದ ರಶೀದಿ ತಗೊಳ್ತೀರೋ ಇಲ್ವೋ? ಅದು ಕ್ಯಾಶ್ ಕೊಟ್ರೆ ಹೌದಲ್ವ? ಇವ್ರ ಹತ್ರ ಒಂದೇ ಒಂದು ರಶೀದಿ ಇಲ್ಲ. ಅದಕ್ಕೆ ಒಂದು ಹೊಸತ್ತು ಕ್ರಿಯೇಟ್ ಮಾಡಿದ್ರು, ಒಂದು ಫೋರ್ಜರಿ ಕನ್ಫರ್ಮೇಶನ್ ಲೆಟರ್ ಅಂತೇಳಿ. ಇಷ್ಟು ಹಣ ಕ್ಯಾಶಿನಲ್ಲಿ ಬಂದಿದೆ ಎಂದು ಫೋರ್ಜರಿ 2 ಕನ್ಫರ್ಮೇಶನ್ ಲೆಟರ್ ಮಾಡಿದ್ದಾರೆ. ಮತ್ತೆ ಸಾಧಾರಣ ಕೆಲಸ ಅಲ್ಲ. ನಿಜವಾಗಿಯೂ ನಾನು ಹೇಳ್ತೇನೆ, ಇವರ ಮಂಡ್ಯ ಖರ್ಚು ಭಯಂಕರ ಮಾಡಿದ್ದಾರೆ ಅವರು ರಾಜೇಶ್ ಪ್ರಭು. ಆದರೆ ಎಲ್ಲಿ ಸಿಕ್ಕಿ ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅದನ್ನು ಹಿಡಿಯುವ ಚಾಕಚಕ್ಯತೆ ನಮಗಿರಬೇಕು. ಎಲ್ಲಿದ್ದಾರೆ, ಏನೇನು ಮಾಡಿದ್ದಾರೆ ಇವರು ಅಂತೇಳಿ. ಇಲ್ಲದ್ರೆ ಸುಮ್ಮನೆ ಇಲ್ಲೊಂದು ಸೇಲ್ ಡೀಡ್ ಆದ ಜಾಗಕ್ಕೆ ನ್ಯಾಯಾಲಯ ಇಂಜಂಕ್ಷನ್ ಕೊಡ್ತದ? ಅದೆಲ್ಲ ಕೂಲಂಕುಷ ಪರಾಮರ್ಶೆ ಮಾಡಿ ದಿನಗಟ್ಲೆ ವಾದ ಆಗಿದೆ ಇದರಲ್ಲಿ. ದಿನಗಟ್ಲೆ, 1 ಗಂಟೆ 2 ಗಂಟೆ ಅಲ್ಲ. ಕೋರ್ಟು ಎರಡೂ ಪಾರ್ಟಿಗಳು, ಉಭಯ ಪಕ್ಷಗಳಿಗೂ ಬೇಕಾದಷ್ಟು ಸಮಯ ಕೊಟ್ಟಿದೆ ಕೋರ್ಟ್. ಅದಕ್ಕೆ ಮಾನ್ಯ ನ್ಯಾಯಾಲಯಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ನಮ್ಮ ಆರ್ಗ್ಯುಮೆಂಟ್ ಮಾಡುವುದನ್ನು ತಡೆ ಯಾವುದೇ ಸಾಕು ಅಂತ ಹೇಳಿಲ್ಲ. ನಾವು ಹೇಳಿದಷ್ಟು ನ್ಯಾಯಾಲಯ ಕೇಳಿದೆ ನಮ್ಮ ವಾದವನ್ನು. ಅವರು ಎರಡೂ ಕೂಡ ಅಮಾಯಕನೂ ಹೌದು, ಅಸಹಾಯಕನೂ ಹೌದು. ಅವರ ಅಸಹಾಯಕತೆಯನ್ನೇ ಅಲ್ವಾ ಇವರು ದುರುಪಯೋಗ ಮಾಡಿದ್ದು. ನಿಮಗೆ ನಾನು ಇಷ್ಟು ಹಿಸ್ಟ್ರಿ ಹೇಳಿದೆ, ನಿಮಗೇನು ಕಾಣ್ತದೆ ಈಗ? ಒಬ್ಬರು ಪತ್ರಿಕಾಕರ್ತರಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನಿಮಗೇನು ಕಾಣ್ತದೆ ಈಗ?
ಅಮಾಯಕರಲ್ಲ. ಎರಡು ಕಾಣ್ತದಲ್ಲ, ಮತ್ತೆ ಅದಕ್ಕೇನು ರಾಕೆಟ್ ಟೆಕ್ನಾಲಜಿ ಬೇಡ. ಇವರನ್ನು ಹೇಗೆ ಯಾಮಾರಿಸಿದ್ದಾರೆ ಅಂತೇಳಿ ರಾಜೇಶ್ ಪ್ರಭು ಹೆಂಡತಿಯನ್ನು ಎದುರು ಬಿಟ್ಟು, ಆಮೇಲೆ ಸುಮಾರು ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟರು ಇವರ ಮೇಲೆ. ಹೆಂಡತಿ ಹೆಸರಿನ ರಾಜೇಶ್ ಪ್ರಭು, ಗೊತ್ತಾಯ್ತಾ? ಸುಮಾರು ಕೆಲಸ ಮಾಡ್ತಾರೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.